We welcome the man. We welcome the man who does not need any introduction. I repeat, we welcome the man who does not need any introduction. भारत सरकार के गृह मंत्री आदरणीय श्री अमित शाह जी के अमरगिरी में स्वागत है। भारत सरकार के गृह मंत्री आदरणीय श्री अमित शाह जी के अमरगिरी में स्वागत है, सुस्वागत है। हनुमगिरी में हनुमान का सानिध्य है, अमरगिरी में अमर योद्धाओं का सानिध्य है। हनुमगिरी में कृतयुग का अमर योद्धा का चरित्र है, अमरगिरी में कलयुग का अमर योद्धा का चरित्र है। ಈ ಮಣ್ಣಿನ ಕಣಕಣದಲ್ಲೂ ಕೂಡ ಅದ್ಭುತವಾದಂತಹ ದಿವ್ಯ ಯೋಧರ ಚರಿತ್ರೆಯನ್ನ ಕಾಣುತ್ತಾ ಇದ್ದೇವೆ। ಪ್ರವೇಶಿಸಿದಂತಹ ಅಮಿತ್ ಶಾ ಅವರು ಮುನ್ನುಗ್ಗಿ ಬರುತ್ತಾ ಇದ್ದಾರೆ। ನಿಮ್ಮೆಲ್ಲರ ಪ್ರೀತಿಯ ವಂದೇ ಮಾತರಂ ಘೋಷದೊಂದಿಗೆ ಅವರನ್ನ ಸ್ವಾಗತಿಸೋಣ। ವಂದೇ ವಂದೇ ವಂದೇ। Now I request Shri Amit Shah ji to offer the flowers to national flag shining in the soldier's fist. ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ, ತೋರುತಿಹುದು ಬಾನಿನಗಲ ಹೊಡೆದು ಹೊಡೆದು ಪಟಪಟ। राष्ट्रीय स्वयं सेवक संघ के दो फूल है मोदी और शाह। राष्ट्रीय स्वयं सेवक संघ के दो फूल है मोदी और शाह। जो चाहते वही बनाते, जो चाहते वही बनाते। दोनों मिलकर राह मिलाकर कदम है चलते। दुश्मन मुंह लटका कर हाथ पे हाथ है मलते, हाथ पे हाथ है मलते। ಇದೀಗ ತಾಯಿ ಭಾರತೀಯ ಮಂದಿರವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಗಣ್ಯರ ಸಮಕ್ಷಮ ಪ್ರವೇಶಿಸ್ತಾ ಇದ್ದಾರೆ। ಸನ್ಮಾನ್ಯರಾದಂತಹ ಶ್ರೀಯುತ ಅಮಿತ್ ಶಾ ಅವರು ಲೈಟ್ ಡಿಸ್ಟ್ರಾಯ್ಸ್ ಡಾರ್ಕ್ನೆಸ್ ಆಸ್ ನಾಲೆಜ್ ಡಿಸ್ಟ್ರಾಯ್ಸ್ ಇಗ್ನೋರೆನ್ಸ್. ನೌ ಐ ರಿಕ್ವೆಸ್ಟ್ Shri Amit Shah ji to light the lamp. Now I request the Honorable Minister Shri Amit Shah ji to light the lamp. ಸಹನಾಭವು ದಿವ್ಯವಾದಂತಹ ಮಂಗಳವಾದಂತಹ ಈ ಸುಮುಹೂರ್ತದಲ್ಲಿ ದೀಪವನ್ನು ಬೆಳಗಿಸಿ ಮುಖ್ಯಮಂತ್ರಿಗಳು, ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಮುಖ್ಯಮಂತ್ರಿಗಳ ಜೊತೆಯಾಗಿ ಹನುಮಗಿರಿಯ ಅಮರಗಿರಿಯ ವೀಕ್ಷಣೆಯನ್ನ ಮಾಡುತ್ತಾ ಇದ್ದಾರೆ। ಸನ್ಮಾನ್ಯರಾದ ಅಭಿ ಭಾರತ್ ಮಾ ಕೋ ಪುಷ್ಪಾರ್ಚನ್ ಸೆ ವಂದನ್ ಮಾನನೀಯ ಅಮಿತ್ ಜಿ से अभी भारत मां को पुष्पार्चन से वंदन। ತಾಯಿ ಭಾರತಿಗೆ ದಿವ್ಯವಾದಂತಹ ಭಕ್ತಿಯ ನಮನಗಳನ್ನ ಸಲ್ಲಿಸಿ अमर योद्धा के चरणों में पुष्प अर्पण करते हैं श्री शाह जी। अमर योद्धा के चरणों में पुष्प अर्पण करते हैं श्री शाह जी। ಅಮರ ಯೋಧರ ನೆನಪಿಗಾಗಿ ಇರತಕ್ಕಂತಹ ಈ ದಿವ್ಯವಾದಂತಹ ಅಮರ ಶಿಲೆಗೆ ಅಮಿತ್ ಶಾ ಜಿ ಅವರಿಂದ ಪುಷ್ಪಾರ್ಚನೆ। ಎಲ್ಲ ಗಣ್ಯರ अब समय है अमरगिरी के बारे में श्री अमित जी के हस्ताक्षर के लिए, श्री अमित जी के हस्ताक्षर के लिए अभी समय
ಸನ್ಮಾನ್ಯರಾದಂತಹ ಗೃಹ ಸಚಿವರಲ್ಲಿ ಅಮರಗಿರಿಯ ಕುರಿತಾದಂತಹ ಅಭಿಪ್ರಾಯವನ್ನ ಈ ಪುಸ್ತಕದಲ್ಲಿ ಬರೆದು ಈ ಸಂದರ್ಭವನ್ನ ಅತ್ಯಂತ ಸ್ಮರಣೀಯವನ್ನಾಗಿ ಮಾಡಬೇಕೆಂದು ಕೋರಿಕೊಳ್ಳುತ್ತಾ ಇದ್ದೇವೆ. श्री अमित जी के हस्ताक्षर के लिए अभी समय. ತಮ್ಮ ಸ್ವಹಸ್ತಾಕ್ಷರದಲ್ಲಿ ಅಮರಗಿರಿಯ ಸಂದರ್ಶನದ ಈ ಸುಂದರ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನ ಪಡಿಮೂಡಿಸುತ್ತಿದ್ದಾರೆ ಸನ್ಮಾನ್ಯರಾದಂತಹ ಗೃಹ ಸಚಿವರು. ಅಪರೂಪದ ಈ ಕ್ಷಣ ನಾವೆಲ್ಲ ಮರೆಯಲಾರದಂತಹ ಸದಾ ನೆನಪಿನಲ್ಲಿ ಇಡತಕ್ಕಂತಹ ಸುಂದರವಾದಂತಹ ಕ್ಷಣ. जिसने भारत की बंजर भूमि में उम्मीद की नदियां खोदी है, सुन लो सारी दुनिया वालों, उनका ही नाम अमित शाह है, उनका ही नाम अमित शाह है. ಈ ಅದ್ಭುತವಾದಂತಹ ಸುಂದರವಾದಂತಹ ಸ್ಮರಣೀಯವಾದಂತಹ ಸಂದರ್ಭದಲ್ಲಿ ಅಮಿತ್ ಶಾ ಅವರು ತನ್ನ ಸ್ವಹಸ್ತಾಕ್ಷರದಲ್ಲಿ ಸುದೀರ್ಘವಾಗಿ ಅಮರಗಿರಿಯ ಕುರಿತಾದಂತಹ ತನ್ನ ಅಭಿಪ್ರಾಯವನ್ನ ಅಕ್ಷರದಲ್ಲಿ ಪಡಿಮೂಡಿಸುತ್ತಿದ್ದಾರೆ. ತಾಯಿ ಭಾರತೀಯ ಸುಂದರ ಮಂದಿರದಲ್ಲಿ ಆಸೀನರಾಗಿ ಭಾರತ ಮಾತೆಯ ಸೇವಕನಿಂದ ಭಾರತ ಮಾತೆಯ ಮಂದಿರದಲ್ಲಿ ಅಮರಗಿರಿಯ ಕುರಿತಾದಂತಹ ಅಭಿಪ್ರಾಯ ಅಕ್ಷರ ರೂಪದಲ್ಲಿ ಮೂಡಿಬರುತ್ತಾ ಇದೆ. ಜಡವಾಗಿದ್ದಂತಹ ಭಾರತದ ಬಂಜರು ಭೂಮಿಯಲ್ಲಿ ಮತ್ತೆ ಉತ್ಸಾಹದ ನದಿಯನ್ನ ಚಿಮ್ಮಿಸಿದಂತಹ ಅದ್ಭುತವಾದಂತಹ ನಾಯಕ ಶ್ರೀಯುತ ಅಮಿತ್ ಶಾ ಅವರು ಮತ್ತೆ ಉತ್ಸಾಹ ಕುಂದದೆ ಚೈತನ್ಯದ ಚಿಲುಮೆಯಾಗಿ ಅಕ್ಷರವನ್ನ ಪಡಿಮೂಡಿಸುತ್ತಾ ಇದ್ದಾರೆ ಅಮರಗಿರಿಯಲ್ಲಿ. On this memorable occasion, Shri Amit Ji, our Honorable Home Minister, is handing over our Constitution with his signature to Amaragiri. ಮರೆಯಲಾರದಂತಹ ಸುಂದರ ಕ್ಷಣ. ನಾವೆಲ್ಲರೂ ಭಾರತೀಯರು ಅತ್ಯಂತ ಗೌರವಿಸುವಂತಹ ಸಂವಿಧಾನದ ಈ ಪುಸ್ತಕವನ್ನ ತನ್ನ ಹಸ್ತಾಕ್ಷರದೊಂದಿಗೆ ಅಮರಗಿರಿಗೆ ತನ್ನ ಭೇಟಿಯ ನೆನಪಾಗಿ ನೀಡಿದ್ದಾರೆ. Thank you very much, sir. Thank you very much, sir. I would like to request Shri Shivarama to present the memento to Shri Amit Shah ji. ಮತ್ತೆ ಮಂದಿರದಿಂದ ಹೊರಟು ಈ ದಿವ್ಯವಾದಂತಹ ಸುಂದರವಾದಂತಹ ಪ್ರದೇಶದಲ್ಲಿ ಮೈ ಮರೆತು ನಗುನಗುತ್ತಾ ನಮ್ಮತ್ತ ಬರುತ್ತಿದ್ದಾರೆ. ಧಾರಾ 370 का हटना, धारा 370 का हटना अमित जी की देन है, अमित जी की देन है. तभी तो सारी दुनिया भैया इनकी फैन है, तभी तो सारी दुनिया भैया इसकी फैन है. हथियारों से नहीं कभी ये जीत हार है करते, चाणक्य के वंशज है ये बुद्धि से वार है करते, चाणक्य के वंशज है बुद्धि से वार है करते. बंधुगळे, a good event never ends in the world. They take only a pause and keep us awaiting for the next. ಮುಂದಿನ ಕ್ಷಣಕ್ಕಾಗಿ ನಾವು ಕಾಯುತ್ತಾ ಇದ್ದೇವೆ.
नाम से दुश्मन कांपे। राजनीति के जो बादशाह है वो भारत के शुभ चिंतक माननीय श्री अमित शाह है। We request Shri Amit Shah ji to enlighten us with his words of wisdom. We request Shri Amit Shah ji to enlighten us with his words of wisdom. रोम रोम में ओम ओम है, रोम रोम में ओम ओम है। सांस सांस में राम नाम है, सांस सांस में राम नाम है। हिंदुस्तान ही राम है, उनकी सेवा में आप ही हनुमान है। हिंदुस्तान ही राम है, उनकी सेवा में आप ही हनुमान है। हम तुम्हें और कुछ दे ना सके, हम तुम्हें और कुछ दे ना सके, सिर्फ आंसू बहाया सकते हैं, सिर्फ आंसू बहाया सकता है। अमित जी, तुम्हारे चरणों में हम सिर को झुकाया करते हैं, हम सिर को झुकाया करते हैं। आपको हमारा करोड़ों करोड़ों नमस्कार, आपको हमारा करोड़ों नमस्कार। ಈ ಸುಂದರವಾದಂತಹ ಸಂದರ್ಭದಲ್ಲಿ ನಮ್ಮೊಡನೆ ಸಹಕರಿಸಿದಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನ, ಆದರಣೀಯ ಅತಿಥಿಗಳನ್ನ ಮತ್ತು ಈ ಕ್ಷೇತ್ರಕ್ಕೆ ಆಗಮಿಸಿದಂತಹ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರನ್ನ, ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳನ್ನ ಮತ್ತು ರಾಜ್ಯಾಧ್ಯಕ್ಷರನ್ನ ಅತ್ಯಂತ ಗೌರವಪೂರ್ವಕವಾಗಿ ನಾವು ನೆನಪಿಸಿಕೊಳ್ಳುತ್ತೇವೆ. ನಿಮ್ಮ ಆಗಮನದಿಂದ ಅಮರಗಿರಿ ಚರಿತ್ರೆಯಲ್ಲಿ ಅಮರವಾಗಿ ನಿಲ್ಲುತ್ತದೆ ಎಂಬಂತಹ ನಂಬಿಕೆ ನಮ್ಮದು.